ಪಲ್ಯ ಸೊ ಚಪಾತಿ ಇಲ್ಲಿ ಶೂಕರ್ನ ದಾದ ಕೊಕ್ಕನ ಟೆಂಪಲ್ ಸ್ಟೈಲ್ ರಸಂ ರೆಡಿ ಆಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ತುಲೆ ಕಾಂಡೇನೆ ಚಪಾತಿ ನಮ್ಮಕ್ಕ ಚಾಗೆ ಅಂತ ಚಪಾತಿ ಬಂತು ನುಲ್ಲೆ ತುಲೆ ಚಪಾತಿ ಲಾಟನ ಎಕ್ಸ್ಪರ್ಟ್ ನಮ್ಮ ಎನ್ನ ತಾವ ಕಾಯಿನ ಮಾರ ಅಲ್ಪ ಎಕ್ಸ್ಪರ್ಟ್ ನೋಜೆ ಇರತ್ತದು. ತುಲೆ ಶೋಕು ಚಪಾತಿ ಹಟ್ಟು ಇರ್ತಾನೆ ಮಲ್ಲ ಮಲ್ಲ ಮೇಡಮ್ ಲಕ್ಕದು ಕುಲೋ ಒಂದೇರು. ಹಾಯ್, ಗುಡ್ ಮಾರ್ನಿಂಗ್ ಲಿಶು. ಜೋಯಿಡು ಜೋಯಿಡು ಅಮ್ಮನ ಅಪ್ಪಿ ಕರೆಂಚುನು ಮಗಲೆ ಅಪ್ಪಿ ಏನು ಅಪ್ಪಿ ಮಂತ ಒಂದುಳ್ಳೆ ಪೋಪವೇ ಬಲೆ ಲಕ್ಲೆ ಗುಡ್ ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪಲ್ಲೆ ಲಿಶು ಪಲ್ಲೆ ಗುಡ್ ಮಾರ್ನಿಂಗ್ ಪಲ್ಲೆ ಗುಗ್ಗಾಮಿ ಅಲ್ಲಿ ಗುಡ್ ಮಾರ್ನಿಂಗ್ ಮಮ್ಮಿನತ್ತು ಗುಗ್ಗಾಮಿ ಅಂತೀನಿ. ಫ್ರೆಂಡ್ಸ್ ತುಳಿತೆ ಲಿಶು ದೇವಸ್ಥಾನಕ್ಕೆ ಪೋಯಲು ಇನ್ನು ಅರ್ಧ ಬೇಲೆ ಅಂಡು ಕುಂಟಡ್ದದು ಅವು ಪೂರ ಅಂಡು ನಾನು ಒರೆಸರುಂಡು ಅಡಿತು ಒರೆಸೋದು ಬುಕ್ಕ ಚಾಪರ್ಪುನಿ ಫ್ರೆಂಡ್ಸ್. ಅದು ಕ್ಯಾನ್ ಬೇಗ ಬೇಗ ಬೇಲೆ ಮಂತದ ಬುಕ್ಕ ತಿಕ್ಕಬೇನಿಕ್ಲೊಟ್ಟಿಗೆ. ಓಕೆ ಎಲ್ಲ ಬಿಲ್ಲವೇ ಅಂತ ಈ ತಾಯಿ ಬರ್ಪುನಿ ಹೆಜ್ಜೆ ಬಿಲ್ಲೆ ದಾಯಿ ಬಂಡ ಚಿನ್ನಿಲ್ಲಲ್ಲ ಆಯ್ ಬರ್ಪು ಜಿಜಿಂಡಲ್ಲ ಆಯ್ ಪತ್ತರ ತಿಕ್ಕೊಂದು ಇಚ್ಚಾಂಡು ಅಂಚೆ ಹಿಂಗೆ ಹಿಂಗೆ ಮೋಕೆ ಮಲ್ಪನ ಒಂಜಿ ಪುಚ್ಚ ಹೊಡಿತಾನೆ ಅಂಚೆ ಚಿನ್ನಿ ತಿಕ್ಕದಲ್ಲಿ ಖುಷಿ ಆಪುಂಡು. ಮೇ ಪತ್ತೆರ್ನಿ ತಿಕ್ಕೊಂಜನ್ ಮೇಗೆ ದಾದ ತಿಂಡ್ರೆ ಪಾಡ್ನಲ್ಲ ಬರೋಂದು ಇಚ್ಚಾನು ಫ್ರೆಂಡ್ಸ್. ಸೊ ಅಂಚ ಆಯ್ತೇನು ರಪ 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 ಬೇಲೆ ಮಂತದ ಬುಕ್ಕ ತಿಕ್ಕುವೆ. ಓಕೆ ಬೈ. ತುಲಿತೇನು ಚಾಪರು ಒಂದು ಇಂಚಿ ಚಾಪರ್ರೆ ಪಲ್ಯ. ಸೊ ಚಪಾತಿ ಇಲ್ಲಿ ಶೂಕರ್ನ ಅರ್ಧ ಇತ್ತನ ಹಿಂದೆ ತೊಂಡೆ ಬಕ್ಕದಾದ ಬಣ್ಣಂದು ಕೊಡಿ ದೇವಸ್ಥಾನ ಇತ್ತನ ಗಸಿ ಕಡಲೆ ಬುಕ್ಕ ಬೀಟ್ರೂಟ್ ಗಸಿ ಬುಕ್ಕ ನಮ್ಮ ಮಾಮೂಲಿ ಚಾಯಿ ಶುಂಠಿ ಟೀ ಅಂಚ ಐತೆ ಚಾ ಪರ್ಪೆ ಬಕ್ಕ ತಿಕ್ಕಗ ಚಿನ್ನಿ ತುಲೆ ಗೊಬ್ಬೊಂದಿಲ್ಲ. ಈ ಚಿನ್ನಿ ಫುಲ್ ಬಿಸಿ ಬೇರೆ ಏಪಲ ಬಿಸಿ ಫ್ಲಾಗ್ ಅಷ್ಟು ಕೂಡ ಪೋದತ್ತ ಅನಿತೆ ಕಡೆ ಪುನಿಗೆ ದಾದ ಕಜಿಪಾಲ್ ಬರೇ ತುಲೆ ಮೂಲು ಕಡೆ ಒಂದಿಲ್ಲ ದಾದ ಕಜಿಪಾಲ್ ಪುನಿಯ ದಾದ ಕಜಿಪು ನೆಲಟ್ಟು ಕುಲ್ನ ಸೀನ ದಾದ ಕೊಕ್ಕನ ಚೇರು ಉಂಡು ನೆಲಟ್ಟು ಕುಚ್ಚಿದಾರು ಚೇರ ನೇ ಮೂಲ್ತುಲೆ ಬೇರ್ನ ಬೇಲೆ ಆಂಜೋನ ಭಯಂಕರ ಬೇಲೆ ಪಾತೆಡ್ಚಿ ಬೇಲೆ ಹಾಕ್ನೋರ ಪೇರ್ ಪೇರ್ ಹೊಡ್ಚಿ ಬಲೆ ಇರ್ಬಲ್ಲಿ ಅಲ್ಪ ಲಕ್ಲೆ ಲಿಶು ತುಲಿ ನಮ್ಮ ಫ್ಲಾಗ್. ನೀತೆ ಫ್ರೆಂಡ್ಸ್ ರೆಸಿಪಿ ಶೂಟಿಂಗ್ ಬರ್ತಿತ್ತೀರಿ. ಸೊ ಅಪ್ಪಾಗ ಏನು ಅನ್ಸಿಟ್ಟು ವೀಡಿಯೋ ಮಲ್ಪಗ ಒಂದು ಮೇಲೆ ಕೊಟ್ಟು ಸೊ ಆಯ್ತು ನಿಕ್ಲೊಟ್ಟಿಗೆ ಶೇರ್ ಮಾಡ್ತದಿಲ್ಲ ಫ್ರೆಂಡ್ಸ್. ನೀವು ರೆಸಿಪಿನ ಆಲ್ರೆಡಿ ತೋದುಪ್ಪರ ಅಂಡ್ ಎಂಚು ಪುರ ಶೂಟಿಂಗ್ ಮಲ್ಪ ಬಂದು ತೋಜಾವೆ. ಓಕೆ ಬಲಿ ತೊಗೊಂಡ್ಬರ್ಕ ಎಲ್ಲ ಫಂಕ್ಷನ್ಗಳಿಗೂ ನಾವು ಅಡುಗೆ ಮಾಡ್ತೀವಿ. ಒಂದು 3,000 4,000 5,000 ಜನರವರೆಗೂ ಮಾಡ್ತೀವಿ ನಾವು. ಸೊ ಇವತ್ತೇನು ಮಾಡ್ತಾ ಇದ್ದೀರಾ? ಇವತ್ತೀಗ ಟೆಂಪಲ್ ಸಾರು ಟೆಂಪಲ್ ಸ್ಟೈಲಲ್ಲಿ ಸಾರು ಮಾಡ್ತಾ ಇದ್ದೀರಾ. ಸೊ ಇಲ್ಲೆಲ್ಲ ಟೆಂಪಲ್ಗೆ ನೀವು ಮಾಡಿ ಕೊಡ್ತೀರಾ? ತುಂಬ ಕಡೆ ಹೋಗಿ. ಓಕೆ, ನಿಮ್ಮ ಟೀಮೇ ಇದೆ, ಇವರ ಜನ ಇದ್ದಾರೆ. ಸೊ ಸ್ವೀಟ್ಸ್ ಇಂದ ಹಿಡಿದು ಎಲ್ಲ ಐಟಮ್ ಮಾಡ್ತೀವಿ. ವೆಜ್ ಪ್ಯೂರ್ ವೆಜ್. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಿದ್ರೆ ನಾನು ಇಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ನಿಮ್ಮ ನಂಬರ್ ಹೇಳ್ಬೋದಾ? ಹೇಳಿ. 9164 ಓಕೆ 144 230. ಓಕೆ, ಸೊ ಈ ನಂಬರ್ಗೆ ಇವರಿಗೆ ಕಾಲ್ ಮಾಡಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಅದು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಇಂಗು, ಇದು ಒಳ್ಳೆ ಬಿಸಿ ಆದ ನಂತರ ಸುಮಾರೊಂದು 12 ಬ್ಯಾಡಿಗೆ ಮೆಣಸು, 10-12 ಬ್ಯಾಡಿಗೆ ಮೆಣಸು, 5 ಗಿಡ್ಡ ಮೆಣಸು.
ಈ ಸಾರು 10 ಜನರಿಗೆ ಆಗ್ತದೆ ಈಗ? ಮಾಡ್ಬೋದು. 10 ಜನರು ಊಟ ಮಾಡ್ಬೋದು. 4,000 ಮಾಡಿ. 4,000 ಜನರಿಗೆ ಮಾಡಿದ್ದೀರಾ ಅಡುಗೆ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅದನ್ನು ಒಂದು 5-6 ವರ್ಷ. 5-6 ವರ್ಷ. ಸೊ ನಿಮ್ಮದೇ ಈ ಉಂಟಲ್ವಾ? ಹೌದು. ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಫಂಕ್ಷನ್ಸಿಗೆಲ್ಲ? ಎಲ್ಲ ಸ್ವೀಟ್ಸ್ ಮಾಡ್ತೀವಿ. ಸುಮಾರು 1 ಚಮಚದಷ್ಟು? 1 ಚಮಚದಷ್ಟು. ಸ್ವಲ್ಪ ಉದ್ದಿನಬೇಳೆ, 1 ಚಮಚ ಉದ್ದಿನಬೇಳೆ. 1 ಚಮಚ ಉದ್ದಿನಬೇಳೆ. ಅದು ಒಳ್ಳೆ ಕೆಂಪಾಗಬೇಕು. ನಂತರ ಅದಕ್ಕೆ ಕೊತ್ತಂಬರಿ. ಬೇಳೆ 3 ಗ್ಲಾಸ್ ನೀರು ಹಾಕಿ ಬೇಯಿಸಬೇಕು. ಎಷ್ಟು ವಿಸಿಲ್? 2 ವಿಸಿಲ್. ಓಕೆ, ಕುಕ್ಕರಲ್ಲಿ 2 ವಿಸಿಲ್. ಸರಿ ಸರಿ. ಇದು ಬೇಯಿಸಿ 4-5 ಗ್ಲಾಸಷ್ಟು ನೀರು ಹಾಕೋದು. ಓಕೆ. ಇದು ಯಾಕೆ? ಇದು ಟೊಮೆಟೊ ಬೇಯಿಸಲಿಕ್ಕೆ. ಸರಿ. ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊ ಹಾಕ್ತೇವೆ. ಟೊಮೆಟೊ, ಒಂದು 5-6 ಕಾಯಿ ಮೆಣಸು, ಸರಿ, ಸ್ವಲ್ಪ ಶುಂಠಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿದರೆ ಆಯಿತು. ಸ್ವಲ್ಪ ನೀರು ಅನ್ಬೋದ? ಅದನ್ನು ಅದಕ್ಕೆ ಹಾಕ್ಬೇಕು. ಸರಿ. 1 ಕಪ್ ಅಲ್ಲ? 1 ಕಪ್ಪು. ಇದಾಯ್ತಲ್ಲ ಇದಲ್ಲ, ಅದರ ಒಂದು 2 ಟೀ ಸ್ಪೂನಷ್ಟು ಈ ಥರ ಹಾಕಬೇಕು. ರಸಂ ಪುಡಿ. ರಸಂ ಪುಡಿ, ಸರಿ, 2 ಚಮಚ ಸಾಕು. ಇದು ಒಳ್ಳೆ ಕುದಿ ಬರಬೇಕು. ಒಳ್ಳೆ ಕುದಿ ಬರಬೇಕು. ಮತ್ತೆ ಆಯ್ತಾ ಒಗ್ಗರಣೆ ಕೊಟ್ಟು ಹಾಕಿ. ಹಾಕಿ. ಬೇವಿನ ಸೊಪ್ಪು. ಓಕೆ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ. ಸರಿಯಾಗಿ ಕುದಿ ಬಂದರೆ ಸಾರು ರೆಡಿ. ಒಗ್ಗರಣೆ ಕೊಡಲಿಕ್ಕೆ ಒಗ್ಗರಣೆ ಕೊಡಬೇಕು. ಮತ್ತೆ ಲಾಸ್ಟಿಗೆ ಈಗ ಇದೊಂದು ಒಳ್ಳೆ ಕುದಿ ಬರುತ್ತೆ ಅಷ್ಟೇ. ತೆಂಗಿನೆಣ್ಣೆ ಒಗ್ಗರಣೆಗೆ ಅದು ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ 1 ಚಮಚದಷ್ಟು. 1 ಚಮಚ ಉದ್ದಿನಬೇಳೆ. ನಿಮಗೆ ಹೀಗೆ ಕೈಯಲ್ಲಿ ಹಾಕಿ ಅಭ್ಯಾಸ ಅಲ್ಲ ಅಡುಗೆ? ಸ್ಪೂನಲ್ಲೆಲ್ಲ ಅಲ್ಲ, ಸ್ಪೂನಲ್ಲ. ಒಂದು 4 ಮೆಣಸು. ಓಕೆ. ಸೂಪರ್. ಟೆಂಪಲ್ ಸ್ಟೈಲ್ ರಸಂ ರೆಡಿ ಆಗಿದೆ. ಉಂಟಲ್ಲ ಅಲ್ಲಿ ಹೋಗುವ. ಫೋಟೋ ಮತ್ತೆ ನನಗೆ ಮನೆಗೆ ಹೋದ ನಂತರ ಟೇಸ್ಟ್ ಮಾಡಿ. ಟೆಂಪಲ್ ಸಾರು ರೆಡಿಯಾಗಿದೆ, ಟೇಸ್ಟ್ ಮಾಡಿ ನೋಡಿ. ಓಕೆ, ನೋಡಿ ಟೆಂಪಲ್ ಸ್ಟೈಲ್ ಸಾರು ರಸಂ. ಒಳ್ಳೆ ಘಮ ಬರ್ತಾ ಉಂಟು. ಊಟ ಮಾಡುವ. ಈ ಥರ ಮಿಕ್ಸ್ ಮಾಡ್ತಾ ತಿಂತಾ ಇದ್ರೆ ಬೇರೆಂಥದ್ದು ಬೇಡ. ಓಕೆನಾ? ಬಿಸಿ ತಿಂತಾ ಇದ್ರೆ ತಿಂತಾನೆ ಇರುವಂತಾಗ್ತದೆ. ಇದು ಪೂರ್ತಿಯಾಗಿ ನಾನು ಖಾಲಿ ಮಾಡ್ತೇನೆ. ಸೊ ಖಂಡಿತವಾಗ್ಲೂ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮಗೆ ಕೂಡ ನಿಮ್ಮ ಮನೆಯಲ್ಲಿ ಪ್ರೋಗ್ರಾಮ್ಸ್ ಇದ್ದರೆ, ಫಂಕ್ಷನ್ಸ್ ಇದ್ದರೆ ಇವರನ್ನು ನೀವು ಕರಿಬೋದು. ಇವರ ನಂಬರ್ ನಾನು ಇಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಅವರಿಗೆ ಕಾಲ್ ಮಾಡಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಫಂಕ್ಷನ್ ಇದ್ದರೆ ಕೂಡ ವೆಜ್ ಐಟಮ್ಸಲ್ಲಿ ಇವರು ಮಾಡಿಕೊಡ್ತಾರೆ. ಸ್ವೀಟ್ಸಿಂದ ಹಿಡಿದು ಎಲ್ಲ ರೆಸಿಪೀಸ್, ವೆಜ್ಜಲ್ಲಿ ಬೇಕಾಗಿರುವಂಥ ಎಲ್ಲ ರೆಸಿಪೀಸ್ ಇವರು ಮಾಡಿಕೊಡ್ತಾರೆ. ಆಯಿತಾ? ಓಕೆ, ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.
ಫ್ರೆಂಡ್ಸ್ ತುಲೆ ಎಂಕ್ಲೆಂಚಿ ಬೈದ ಮುಲ್ಪೊಂಜಿ ದೇವ್ರನ ಪದ್ಯ ದೀತೇರು ನನ್ನ ಅದಾಪನ್ ಬಂದು ಗೊತ್ತುಜಿ ಮುಲುಜ ಮಲ್ಲ ಮಲ್ಲ ಫಿಶ್ ಉಂಡು ಫ್ರೆಂಡ್ಸ್ ಈ ಕೆರೆಟ್ ತೋಜಾವೆ ನಿಕ್ಲೆ ತೋಜುನ ಬಂದು ಗೊತ್ತುಜಿ ಎಂಕ್ ತುಲೆ ಯಾನ್ ಮಿತ್ತು ಬರ್ತದೆ ಪಂದೆನ್ನ ಮಗಲ್ಲ ಬರ್ತದಲ್ಲ ಎಂಕ್ ಪೋಡಿಗೆ ಆಪನ್ ಮುಲ್ಪ ಯಾ ಬಾನೆಟ್ಟು ತೋಜುಜಿ ತೋಜುನ್ ಚೂರು ಚೂರು ತೋಜುನತೆ ಸೊ ವೆಲ್ಪ ಪೋನುಂಡತೆ ಅವೇ ಮಸ್ತ್ ಜೊಂಕಲೆ ಉಂಡವ ಐನ ಒಂದು ತುಲೆ ಎತ್ತು ಶಪ್ ಕರೆಕ್ಟ್ ಅದು ಸೊ ತುಯ್ಯಾಯ್ತು ಫ್ರೆಂಡ್ಸ್ ಇನ್ನಿತ್ತು ಒಂದು ಸಿಂಪಲ್ ಆಯ್ತು ವೀಡಿಯೋಸು ಇನ್ನಿತ ವೀಡಿಯೋ ಇಷ್ಟ ಮರೆ ಪೊರ್ಚಿ ಲೈಕ್ ಶೇರ್ ಕಮೆಂಟ್ ಮಲ್ಪರೆ ಸೊ ಬಾಯ್ ಬಾಯ್ ಅಂಚನೆ ಸಬ್ಸ್ಕ್ರೈಬ್ಲ ಮನ್ಪಲೆ ಫ್ರೆಂಡ್ಸ್ ಸೊ ಎಲ್ಲಿದ ವೀಡಿಯೋ ಹಿಡ್ದಿಕ್ಕೆ ಆದ್ನೇಡ ಬಾಯ್ ಟೇಕ್ ಕೇರ್.